ಹಾಯ್ ಫ್ರೆಂಡ್ಸ್. ಜ್ಯೇಷ್ಠ ವೆಲ್ಫೇರ್ ಬತ್ತೀರು ಮಾತ ಹೆಂಕುಲಿತ್ತೆ ಒಂಜಿ ಎಂಕುಲು ಬೆದ್ರಾಗ ಪಿದಾಡ್ದ ದಾಯ ಪಂಡ ಒಂಜಿ ಸೊಸೈಟಿ ಬ್ಯಾಂಕ್ದ ಪಂಡ ಯಾವ ಬ್ಯಾಂಕ್ ಎಮ್.ಸಿ.ಎಸ್ ಬ್ಯಾಂಕ್ಡ ಎಮ್.ಸಿ.ಎಸ್ ಬ್ಯಾಂಕ್ದ ಇನ್ನು ಒಂಜಿ ಸಹಕಾರ ಸಪ್ತಾಹ ಮಲ್ದೆರೆ ಕೋಡೆ ಸ್ಟಾರ್ಟ್ ಆತುಂಡು ಕೋಡೆ ಪೋಡು ನಿನ್ನೆ ಪೋರಾಗಿ ಅಂಚ ಇನಿ ಪೋಯಿ ಇನ್ನು ಅಂದಾಜು ಮಲ್ತಂದಲ್ಲ ಅದು ದಾದಾಪುರ ಉಂಡು ತೂಕನೆ ಪೋಯಿ ಮತ್ತು ಮುಖ್ಯ ಬೆದ್ರಾಗ ಅಲ್ಲಿ ಒಂದು ಬ್ಯಾಂಕ್ ಒಂದು ಮೋಜು ಮಾಡಿ ಬಂದಿತ್ತು ಎಡ್ಡೆ ಡೆಕೋರೇಷನ್ ಒಂದು ರೆಡ್ಡೆ ಮಲ್ದೇರು ಇನ್ನು 7 ದಿನ ಮುಟ್ಟಿಟ್ಕೊಂಡು ಸಹಕಾರ ಸಪ್ತಾಹ ಅಂದು ಅಂಥ ಕಾರ್ಯಕ್ರಮ ಏಪಲ ಮಲ್ತೇರು ವರ್ಷ ಇತ್ತು ಹೋಯ್ ಸರ್ತಿ ಮಾತ್ರ ಮಲ್ದಿದ್ದೇರು ಈ ಗಿಡ ವರ್ಷ ಎಲ್ಲ ಮಲ್ತೇರು ಫಂಕ್ಷನ್ ಇಟ್ಕೊಂಡು ಗಮ್ಮತ್ತು ಇಟ್ಕೊಂಡು ಮತ್ತು ಅಮರನಾಥ ಟ್ರಿಪ್ ಇತ್ತು ಅಪ್ಪಗೌಡಿಗೆ ನಡೆದು ಈ ಸರ್ತಿ ಬಾಹುಬಲಿ ಪ್ರಸಾದರು ಅಧ್ಯಕ್ಷರಾಗಿದ್ದರು ಆರ್ನವ್ರು ಎಡ್ಡೆ ನಡತೊಂದುಂಡು ಎಡ್ಡೆ ಆತನು ಮತ್ತು ಎಡ್ಡೆ ಡೆಕೋರೇಷನ್ ಮಲ್ದಿರತ್ತೆ ಶೋಕಿನ್ನು ಇವರ ಖುಷಿ ಆಗ್ತದೆ ನಾನು ಖಾಲಿ ಹೆಚ್ಚು ವೀಡಿಯೋ ಪಾಡಿச்சு ದಯಪನ್ನಿಗೆ ಮುರಾಳಿ ಲಾಂಗ್ ವೀಡಿಯೋ ಪಾಡ್ತೈತೆ ಇಕ್ಲಿಗೆ ಗೋರ ಅವರ ಬಲ್ಲಿ ಪಾಡೋದು ಇನ್ನು ಒಂದು ಚೂರೇ ವೀಡಿಯೋ ಪಾಡುವ ಯಾರು ಮತ್ತು ಮಸ್ತ್ ಒಂದು ಭಾಷಣ ಮತ್ತು ಎಡ್ಡೆ ರೀತಿಯ ಉಣ್ಣೊಂದು ಕಂಡೇರು ತೂಕ ಇಂಚ ಉಂಡು ಅಂಚ ಒಂದು ಡೆಕೋರೇಷನ್ ಮಾತ್ರ ಮಸ್ತ್ ಖುಷಿ ಆಗ್ತದೆ ಗಣಪತಿ ದೀತಿರು ಮೂಲೆ ಎದುರುಡಿಲ್ಲ ಒಂದು ಮಾತಾ ಡೆಕೋರೇಷನ್ ಮಾತ್ರ ಮಸ್ತ್ ಖುಷಿ ಆಗೊಂಡು ಕೂಲೆ ನಮಗೆ ಬಿಟ್ಟು ಹೋಗಿ ಒಂದು ಬಿತ್ತು ಬರ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ಲವಲವಿಕೆಯಿಂದ ಬದುಕು ನಡೆಸ್ತಾನೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದಾಗ ನಿಜವಾಗಿ ಕೃಷಿಯಲ್ಲಿ ಇರತಕ್ಕಂಥ ಖುಷಿ ಎಷ್ಟು ಶ್ರೇಷ್ಠವಾದದ್ದು ಅಂತ ಬಂಧುಗಳೇ, ನಾವು ಪ್ರಕೃತಿಯಲ್ಲಿ ಪಂಚಭೂತಗಳಿವೆ ಅಂತ ಹೇಳ್ತೇವೆ. ಗಾಳಿ, ಬೆಳಕು, ಸೂರ್ಯ ಮತ್ತು ನೀರು, ಆಕಾಶ, ಪ್ರೀತಿ, ಈ 5 ಪ್ರಪಂಚ ಅಂತ ಕರೀತಾರೆ. ಪ್ರಪಂಚ ಅಂತ ಹೇಳುವುದು ಯಾಕೆ ಅದು ಪಂಚಭೂತಗಳಿಂದ ಆದದ್ದು ಎನ್ನುವ ಕಾರಣಕ್ಕಾಗಿ. ವಿಡಿಯೋ ಮಸ್ತ್ ಮಲ್ತದೆ ಆಂಡ ನಿಕ್ಲೆಗೆ ಅವು ತೂವರೆ ಬೋರ್ ಹಾಕೊಂಡು ಮನ್ಕೋಸ್ಕರ ಒಂಜಿ ಚೂರು ಪಾಡ್ದೆ ಇನ್ನು ಹೆಚ್ಚ ಪಾಡ್ದು ಜಾನ ಬೊಕ್ಕ ನಿಕ್ಲೆಗೆ ಬೋರ್ ಅವರ ಬಲ್ಯತೆ ಐಕೋಸ್ಕರ ಮಸ್ತ್ ಎಡ್ಡೆತ್ತನು ಮಾತ್ರ ಕೃಷಿಕರನ ಬಗ್ಗೆ ಬೊಕ್ಕ ಅವು ಐತ ನಂಗೆ ಎಂಚಿನ ಬೆನಿಫಿಟ್ ಉಂಡು ಐತ ಬಗ್ಗೆ ಪೂರ ಮಸ್ತ್ ಪಂತೇರು ಶೋಕಿತ್ತನು ಆಂಡ ಯಾನ ಮಾತ್ರ ಒಂತೆ ನಿಕ್ಲೆಗೆ ತೋಜ ಯಾತೆ ಮಸ್ತ್ ಇಷ್ಟ ಭಾಷಣ ಮಾತ್ರ ಲಾಯ್ಕಿತ್ತು ಒಂಜಿ ಕೃಷಿಕರಿಗೆ ಎಡ್ಡೆ ಒಣಸು ತಿನಸು ಪೂರ ತಿಕ್ಕೊಂಡು ಬೊಕ್ಕ ಅಕ್ಲೆಗೆ ಒಂದು ಎಡ್ಡೆ ಆಹಾರ ತಿಕ್ಕೊಂಡು ನಂಗೆ ಮತ್ತು ಕಲಬೆರಕೆ ಆಹಾರ ತಿಕ್ಕೊಂಡು ಐತ ಬಗ್ಗೆ ಮತ್ತು ಮಸ್ತ್ ಪಂಡೇರು ಹಣ ನಿಕ್ಲೆ ಫುಲ್ ತೋಜ್ ಪಂಡವು ಬೋರ್ ಹಾಪಣತೆ ಐಕೋಸ್ಕರ ತೋಜ್ ಪಾದಜಿ ಇನ್ನಿತ್ತ ವೀಡಿಯೋನು ಇಡೆಗೆ ಮುಗಿಪೆ ಎಲ್ಲ ತಿಕ್ಕು ಎಡ್ಡೆ ವೀಡಿಯೋಡು ಬಾಯ್.